ಭಾರೀ ಮಳೆಗೆ ಮನೆಯಂಗಳಕ್ಕೆ ನುಗ್ಗಿದ ಮಣ್ಣು ಮಿಶ್ರಿತ ನೀರು. ಹಲವು ಬಾರಿ ಮನವಿ ಮಾಡಿದ್ರೂ ಆಡಳಿತ ವ್ಯವಸ್ಥೆ ಮಾತ್ರ ಸೈಲೆಂಟ್. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕಾವೂರು ಕಟ್ಟೆ ನಿವಾಸಿಗಳ ಆಕ್ರೋಶ. ಸ್ಥಳೀಯ ಮನೆಯಂಗಳಕ್ಕೆ ನುಗ್ಗಿದ ಮಣ್ಣು ಮಿಶ್ರಿತ ಮಳೆ ನೀರು. ರಾತ್ರಿ ಸುರಿದ ಮಳೆಗೆ ಹೈರಾಣಾದ ಕಾವೂರು ಕಟ್ಟೆ ನಿವಾಸಿಗಳು. ಕಣ್ಣ ಮುಂದೆ ಸಮಸ್ಯೆಯಾದ್ರೂ ಕೈಕಟ್ಟಿ ಕುಳಿತ ಮನಪ ಸದಸ್ಯೆ. ಸೋಮವಾರ ರಾತ್ರಿ ಸುರಿದ ಜಡಿಮಳೆ ನಗರದ ಕಾವೂರು ಕಟ್ಟೆ ಪರಿಸರದ ನಿವಾಸಿಗಳ ನಿದ್ದೆಗೆಡಿಸಿದೆ. ನಿನ್ನೆ ರಾತ್ರಿ ಸುರಿದ ಜಡಿಮಳೆಗೆ ರಸ್ತೆಯ ಮೇಲ್ಭಾಗದ ಮಳೆ ನೀರು ನೇರವಾಗಿ ಖಾಸಗಿ ಜಮೀನಿನ ಮೂಲಕ ಹರಿದು ಜಮೀನಿನ ಮಣ್ಣು ಮಿಶ್ರಿತ ನೀರು ಸ್ಥಳೀಯ ನಿವಾಸಿಗಳ ಮನೆಯಂಗಳ ಮತ್ತು ರಸ್ತೆಯಲ್ಲಿ ಶೇಖರಣೆಗೊಂಡಿದ್ದು ಸ್ಥಳೀಯ ನಿವಾಸಿಗಳು ಇದರಿಂದ ಹೈರಾಣಾಗಿ ಹೋಗಿದ್ದಾರೆ. ಈ ಭಾಗದಲ್ಲಿ ಕಳೆದ 5 ವರ್ಷಗಳಿಂದ ಮುಖ್ಯ ರಸ್ತೆಯ ಮಳೆ ನೀರು ತಗ್ಗು ಪ್ರದೇಶಗಳಿಗೆ ಹರಿತಾ ಇದ್ದು, ಇದಕ್ಕಾಗಿ ಸಮರ್ಪಕ ಯೋಜನೆ ರೂಪಿಸುವಂತೆ ಇಲಾಖೆ ಮತ್ತು ಪಾಲಿಕೆ ಸದಸ್ಯರಿಗೆ ಮನವಿಯನ್ನ ನೀಡಲಾಗಿತ್ತು. ಆದರೆ ಇನ್ನು ಈ ಭಾಗದ ಸಮಸ್ಯೆ ಬಗ್ಗೆ ಅನೇಕ ಬಾರಿ ಇಲಾಖೆ ಗಮನಕ್ಕೂ ತರಲಾಗಿದೆ. ಇತ್ತ ತಿರುಗಿ ನೋಡದ ಕಾರಣ ನಿನ್ನೆ ರಾತ್ರಿ ಸ್ಥಳೀಯರೊಬ್ಬರ ಮನೆ ಆವರಣಗೋಡೆ ಕುಸಿದಿದ್ದು ಈ ಭಾಗದಲ್ಲಿ ಮನೆಯಿಂದ ಜನರು ಹೊರಬರದ ಪರಿಸ್ಥಿತಿ ಎದುರಾಗಿದೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಶಿಲ್ಪ. ನಮಗೆ ನಿನ್ನೆ ಜೋರು ಮಳೆ ಬಂತಲ್ಲ ರಾತ್ರಿ ಎಲ್ಲ, ಆ ಟೈಮಿಗೆ ಇಲ್ಲಿಂದ ಈ ಖಾಲಿ ಜಾಗ ಉಂಟು, ನಿಮ್ಮ ಹಿಂದೆ ನೋಡ್ಬೋದು. ಆ ಜಾಗದಿಂದ ಎಲ್ಲ ಮಣ್ಣು ಕೊಚ್ಚಿಕೊಂಡು ಬಂದಿದೆ. ಅದೆಲ್ಲ ನಮ್ಮ ಮನೆ ಅಂಗಳಕ್ಕೆ ರೋಡ್ ಫುಲ್ಲಿ ಅಲ್ಲಿ ತನಕ ಹೋಗಿದೆ. ಅಲ್ಲಿ ಸಹ ನೀರು ಫುಲ್ಲು ಓವರ್ಫ್ಲೋ ಆಗಿ ಅಲ್ಲಿ ಅವರ ಕಾಂಪೌಂಡ್ ವಾಲ್ ಸಹ ಬಿದ್ದಿದೆ. ಹಾಗೆ ನಮಗೆ ಇದರಿಂದ ತುಂಬ ತೊಂದರೆ ಆಯಿತು ಸರ್. ರಾತ್ರಿ ಅವರ ಅಡುಗೆ ಕೋಣೆಗೆ ಸಹ ನೀರು ನುಗ್ಲಿಕ್ಕೆ ಆಗಿತ್ತು. ಸ್ವಲ್ಪ ಅದರಲ್ಲಿ ಅದು ಇದಾಯಿತು, ಅಂದರೆ ಮಳೆ ಸ್ವಲ್ಪ ಇದಾಯ್ತಲ್ಲ, ನಿಂತಿತ್ತಲ್ಲ, ಹಾಗಾಗಿ ನೀರು ಮತ್ತೆ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ಅದು ಇಂಥ ಆಗಲಿಲ್ಲ. ಇಲ್ಲದಿದ್ದರೆ ಮನೆಯೊಳಗೆ ಸಹ ನೀರು ನುಗ್ತಿತ್ತು. ಯಾಕೆಂದರೆ ಎಲ್ಲ ಮಣ್ಣು ಬಂದು ಇಲ್ಲಿ ರೋಡಲ್ಲಿ ನಿಂತಿದೆ. ಮತ್ತು ಇಲ್ಲಿ ಒಂದು ಸಣ್ಣ ಚರಂಡಿ ಸಹ ಉಂಟು, ಅದರ ಒಳಗೆ ಸಹ ಮಣ್ಣು ತುಂಬಿಕೊಂಡಿದೆ. ಹಾಗೆ ನೀರು ಹೋಗಲಿಕ್ಕೆ ಜಾಗ ಇಲ್ಲದೆ ಅದೆಲ್ಲ ನಮ್ಮ ಮನೆ ಆವರಣಕ್ಕೆ ನುಗ್ಗಿದೆ. ಇಲ್ಲಿ ಇಲ್ಲ, ಲಾಸ್ಟ್ ಇಯರ್ ಸಹ ಆಗಿದೆ. ಆಗ ನಾವು ನಮ್ಮ ಕಾರ್ಪೊರೇಟರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ದೇವೆ, ಚರಂಡಿ ವ್ಯವಸ್ಥೆ ಮಾಡಿ ಅಲ್ಲಿ ಈ ರೋಡಿದು ಆಪೋಸಿಟ್ ಸೈಡ್ ಪೊಲೀಸ್ ಸ್ಟೇಷನ್, ಕಾವೂರು ಪೊಲೀಸ್ ಸ್ಟೇಷನ್ ಆಪೋಸಿಟ್ ಸೈಡ್ ಒಂದು ಪೆಟ್ರೋಲ್ ಬಂಕ್, HP ಪೆಟ್ರೋಲ್ ಬಂಕ್ ಎಲ್ಲ ಉಂಟು. ಆ ಸೈಡಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ತುಂಬ ಮನವಿಯನ್ನು ಮಾಡಿದ್ದೇವೆ. ಬಟ್ ಅವರು ಎಂತ ಸರಿಯಾಗಿ ಅದಕ್ಕೆ ಸ್ಪಂದಿಸಿಲ್ಲ. ಈಗ ಹೇಳಿದರೆ ಸಹ ಹೇಳ್ತೇವೆ ನಾವು ಮಾಡಿದ್ದೇವೆ, ಅದು ಬೇರೆ ಎಲ್ಲೋ ಆಯಿತು, ಅದಕ್ಕೆ ನಾವೆಂತ ಮಾಡಲಿಕ್ಕಾಗ್ತದೆ ಅಂತ. ಅಂದರೆ ಅವರು ಕಟ್ಟಿಕೊಟ್ಟದ್ದು ಸಣ್ಣ ಚರಂಡಿ, ಅದು ಮೇ ಬಿ ಅದು ಎಂತಕ್ಕೆ ಸಹ ಪ್ರಯೋಜನಕ್ಕೆ ಇಲ್ಲ. ಯಾಕೆಂದರೆ ಚರಂಡಿ ಅಂತ ಹೇಳಿದರೆ ಒಂದು ಕಂಪ್ಲೀಟ್ ವರ್ಕ್ ಮಾಡಬೇಕು ಅವರು. ಆದರೆ ಅವರು ಅದನ್ನು ಅವರ ಗಮನಕ್ಕೆ ತಂದರೆ ಸಹ ಅದರ ಬಗ್ಗೆ ಏನು ಕೂಡ ಅವರು ಅಂದರೆ ಏನು ಸಹ ಆ್ಯಕ್ಷನ್ ತಗೊಂಡಿಲ್ಲ. ನಾವು ಲಾಸ್ಟ್ ಟೈಮ್ ಮೆಸೇಜ್ ಸಹ ಮಾಡಿದ್ದೇವೆ. ಲಾಸ್ಟ್ ಟೈಮ್ ಮಳೆಗಾಲದಲ್ಲಿ ಸಹ ಸೇಮ್ ನಮಗೆ ಪ್ರಾಬ್ಲಮ್ ಆಗಿತ್ತು. ಆ ಟೈಮಲ್ಲಿ ಸಹ ಅವರಿಗೆ ವಾಟ್ಸಪ್ಪಲ್ಲಿ ಸಹ ಮೆಸೇಜ್ ಮಾಡಿದ್ದೇವೆ, ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಕಳಿಸಿದ್ದೇವೆ, ಹೇಳಿದ್ದೇವೆ ಮೇಡಮ್ ಇದ್ರ ಬಗ್ಗೆ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳಿ ಅಂತ. ಬಟ್ ಅವರು ಎಂಥ ಸಹ ರೆಸ್ಪಾನ್ಸ್ ಅಷ್ಟು ಕರೆಕ್ಟಾಗಿ ಮಾಡಲಿಲ್ಲ. ಅವರು ಬಂದರು, ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗೆಸಿದ್ರು, ಹಾಗೆ ಹೋದರು. ಮತ್ತೆ ನಿನ್ನೆ ನೈಟ್ ಅವರಿಗೆ ಕಾಲ್ ಮಾಡಿದರೆ ಸಹ ಅವ್ರು ಬರಲಿಲ್ಲ. ಮತ್ತು ಫೈನಲಿ ಅವರದೊಂದು ಗ್ರೂಪ್ ಉಂಟು, ನಮ್ಮ ವಾರ್ಡ್ ಅಭಿವೃದ್ಧಿ ಅಂತ, ಅದಕ್ಕೆ ನಾವು ಮೆಸೇಜ್ ಮಾಡಿದಾಗ ಅವ್ರು ಹೇಳಿದರು ನಾನು ಮಾಡಿಸಿದ್ದೇನೆ ಚರಂಡಿ ವ್ಯವಸ್ಥೆ, ಆದರೆ ಅದು ಎಲ್ಲಿಯೋ ಆಗಿದೆ ಅಂತ. ಅದರ ಅರ್ಥ ಅವರಿಗೆ ಅಂದರೆ ಎಂತ ಅದರ ಅರ್ಥ ಅಂತ ಅವರಿಗೆ ಗೊತ್ತಿರಬೇಕು. ಯಾಕಂದರೆ ಅವ್ರು ಹೇಳ್ತಾ ಇದ್ದಾರೆ ಎಲ್ಲಿಯೋ ಮಾಡಿಸಿದ್ದೇನೆ ಅಂತ. ಅವರು ಕಾರ್ಪೊರೇಟರ್ ಆಗಿ ಅವರಿಗೆ ಒಂದು ಅಧಿಕಾರ ಇರ್ತದೆ ಎಲ್ಲಿ ಮಾಡ್ಬೋದು ಏನು ಅಂತ. ಆದರೆ ಅವರು ಕಟ್ಟಿಕೊಟ್ಟದಲ್ಲಿ ಪಳ್ಳನೀರು ರೋಡ್ ಹತ್ರ ಒಂದು ಸಣ್ಣ ಚರಂಡಿ ಅಷ್ಟೇ, ಅದರಿಂದ ನಿಮಗೆ ಎಷ್ಟು ನೀರು ಹೋಗ್ತದೆ? ಆ ಸಣ್ಣ ಪೀಸನ್ನು ಒಂದು ಕಟ್ಟಿಕೊಟ್ಟಿದ್ದಾರೆ ಅವರು, ಅದರಿಂದ ಎಂಥ ಸಹ ನಮಗೆ ಇದಿಲ್ಲ, ಯೂಸ್ ಇಲ್ಲ. ಹಾಗೆ ನೀರೆಲ್ಲ ನಮ್ಮ ಕಡೆಗೆ ಬರ್ತಾ ಉಂಟು. ಹೌದು, ಖಾಸಗಿ ಜಮೀನಿಂದ ನೀರು ಬರಲಿಕ್ಕೆ ಕಾರಣ ಅಂದರೆ ರಸ್ತೆಯ ನೀರೆಲ್ಲ ಖಾಸಗಿ ಜಮೀನಿಗೊಳಗೆ ನುಗ್ಗಿದೆ. ಅದರಿಂದಾಗಿ ಮಣ್ಣು ಕೊಚ್ಚಿಕೊಂಡು ಈ ಕಡೆ ಎಲ್ಲ ಬಂದಿದೆ ನಮಗೆ. ಇಲ್ಲ, ಅವರು ಇಲ್ಲಿಯ ತನಕ ಒಂದು ಸಹ ಬರಲಿಲ್ಲ. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ ಮೇಲೆಯಿಂದ. ನಾವು ಈಗ ಮಾತಾಡ್ತಾ ಇದ್ವಿ ಇಷ್ಟು ಜನ ಆಗದಿಂದ, ಆಗ ಅವ್ರ ಮನೆ ಮೇಲಿಂದ ಅಲ್ಲಿಂದ ಮಹಡಿ ಮೇಲಿಂದ ನೋಡ್ತಾ ಇದ್ದಾರೆ ವಿನಃ ಇಲ್ಲಿ ತನಕ ಇಲ್ಲಿಗೆ ಬರಲಿಲ್ಲ ಅವರು.
ಇನ್ನು ಈ ಭಾಗದಲ್ಲಿ ಜನರ ಈ ಸಮಸ್ಯೆಯ ಬಗ್ಗೆ ಈಗಾಗಲೇ ಅನೇಕ ಬಾರಿ ಸ್ಥಳೀಯ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಆದರೆ ಸಮಸ್ಯೆಯ ಗೋಜಿಗೆ ಹೋಗದ ಈಗಿನ ನಿಕಟಪೂರ್ವ ಪಾಲಿಕೆ ಸದಸ್ಯೆ ಮಾತ್ರ 5 ವರ್ಷಗಳಿಂದ 5 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಆಗಲಿದೆ ಅಂತ ಹೇಳಿದ್ದೇ ಹೊರತು ಯಾವುದೇ ಅಭಿವೃದ್ಧಿ ಕಾಮಗಾರಿ ತಮ್ಮಿಂದ ಆಗಲಿಲ್ಲ. ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಇಷ್ಟೆಲ್ಲ ಆದರೂ ಪಾಲಿಕೆಯ ನಿಕಟಪೂರ್ವ ಸದಸ್ಯೆ ಮಾತ್ರ ಮನೆಯಂಗಳದಲ್ಲಿ ನಿಂತು ಸ್ಥಳೀಯರ ವಿರುದ್ಧ ಮಾತನಾಡುವುದು ಬಿಟ್ರೆ ಬೇರೇನೂ ಮಾಡಿಲ್ಲ ಅನ್ನುತ್ತಾರೆ ಸ್ಥಳೀಯ ನಿವಾಸಿ. ಕಾರ್ಪೊರೇಟ್ 5 ವರ್ಷದಿಂದ ಪಣೊಂದಿಲ್ಲ ಯಾನು ಪಣೊಂದು ಹೆಲ್ಪ್ಲೇರು ಯಾನು 5 ಲಕ್ಷ ಐಕೆ ದೀತೆ ಅಂದು ಲಾಸ್ಟ್ ಮೂಮೆಂಟ್ಗಳು 5 ಲಕ್ಷ ಪಣೊಂದು ಎತ್ತೇರು ದೀತೆ ಅಂದು ಅದು ನಮ್ಮ ಅವಧಿ ಮುಗಿನೇಟೆಲ್ಲ ಪಂಡಿನೇ ಬೇಲೆ ಮಂತಿನೇ ಇಜ್ಜಿ ಅವು 5 ಲಕ್ಷದ ಓಲ ಅವಲಂತಿಗ್ರು ಒಂಜಿ 3 ಲಕ್ಷದ ಒಂಜಿ ಬೇಲೆ ಮಂತಿದೇರು ಅವಲ ನಂಗೆ ಬೋರ್ತಿ ಲೆಕ್ಕ ಅಜ್ಜಿ ಏರೆಗ ಮಂತಿ ಲೆಕ್ಕ ಉಂಡು ಎಂಗುಳು ಮೂಲು 5 ವರ್ಷದಿಂಚಿ ಆರು ಉಪಮೇಯರ್ ಆದಿತ್ತೇರು ಅಪಗಾಂಡ್ಲ ಮಂತೊಳ್ಳಿ ಯಾರಿಗೆ ಅವಲ ಮಂತಿಜೇರು ಆರು ಅಂಚ ಬಕ್ಕ ಮುರಣಿಯವೆ ಎಂಗಳು ಕಮಿಷನರ್ಗೆ ಬಕ್ಕ ನಮ್ಮ ಬೇರೆಗೆ ಡಿ ಸಿಗೆ ಬಕ್ಕ ಬರಶೆಟ್ಟಿ ಒಂದು ಸ್ಪಂದನೆ ಮಂತಿದ್ದೇರು ಅಪ್ಪಗನೆ ಅವ್ರು ಫೋನ್ ಮಂತ್ ಇಂಜಿನಿಯರ್ಗೆ ಅಪ್ಪಗನೆ ಫೋನ್ ಮಂತೇರು ಫೋನ್ ಮಂತ್ ಇಂಜಿನಿಯರ್ನ ಕಡ್ಪುಡ್ತೇರು ಸಿಯರೆ ಅಂಡ ಇಂಜಿನಿಯರ್ ಅವು ಕಡ್ಪುಡ್ನಾಗ ಅವಳು JCB ಬತ್ತು ದೆಪ್ಪನಾಗ ಅವ್ರು ಬಾರ್ ಸೊಮ್ದೆದಿ ಬಾರ್ ಉಂಡು ಬಾರ್ದಾಕಲು ಉಂತಾದೀನಿ ಎಂಗುಲು ಒಂಜಿ ವಾರ್ಡ್ ಅವಿನ ಎಂಗುಲು ಮನ್ಪ ನಿಕುಲು ಪೈಪ್ ಪಾರ್ದ ಎಂಗುಲು ಒಂದು ಮಂತ್ ಕೊರ್ಪ ಅಂದ ಅಕುಲು ಬಂತೇರು ಅಂಡ ಅಕುಲು ಈತ್ನೆಟೆಲ್ಲ ಇನ್ನು ಮಂತಿಜೇರು ಅಕುಲು ಇನ್ನಿತ್ತೆ JCB ಬರ್ಪುಂಡು ಬಂತೇನು ಇತ್ನೆಟ ಬೈಜಿ JCB ಬತ್ತಿನ ಎಂಗುಲು ಅವಿನಿತ್ತೆ ಉಂತದ ಎಂಗುಲು ಮನ್ಪ ಅಕಲೆ ಒಯ್ಲ ಎಂಗುಲು ಲೆಕ್ಕೋದು ಎಪ್ಪುಜ ಇನ್ನು ಈ ಪ್ರೈವೇಟ್ ಜಾಗ ನೆಕ್ ನೀರು ಬರ್ಪಿನ ಅವಳು ಆರು ಈ ಜಾಗದಾರು ಬಂತೇರಿ ಆನೊಂಜಿ ಅವಳು ಇಡ ನೀರು ಬರೋದಿಲ್ಲಕ್ಕೆ ಆನೊಂಜಿ ಅಡ್ಡ ಕಟ್ಟದು ಬಿಡ್ಪೆ ಐಕ್ ಏರ್ಲ ಅಡ್ಡಿ ಬರ್ರಜ್ಜಿ ಎಂಗುಲು ಉಂತದು ಮನ್ಪ ಅವನು ಎಂಗುಲು ಮಾತೆಲ್ಲ ಸೇರಿದೆ ಈ ನೀರು ನೆಕ್ ಬರೋದಿಲ್ಲಕ್ಕ ಐಕ್ ಏರ್ಲ ಅಡ್ಡಿ ಬತ್ತಂದ್ರೆ ಎಂಗುಲು ಒಂದು ಮನ್ಪ ಇನ್ನು ಎಂಗುಲು ಕಂಪ್ಲೇಂಟ್ ಕೊಡ್ದು ಒಂದು ಮನ್ಪ ಪೊಲೀಸ್ ಸ್ಟೇಷನ್ ಕಾನೂನು ಒಂದು ಮನ್ಪ ಇನ್ನು ತೂದು ಚರಡಿ ವ್ಯವಸ್ಥೆ ಎಂಗ್ಲಿಗೆ ಆವಳು ಪಂಡ ಬೇರೆ ಪಂತೇರು ಬರಶೆಟ್ಟಿ ಅವು ಈತು ನೇರು ದುಂಬೆ ಆತೋಡಿಸ್ತೀನಿ ಅವು ಚರಂಡಿ ಅವು ದಾದನ ಒಂದು ಅದು ಆತಿಜಿ ಅವನು ಬಾರಿ ಒಂದು ಆತಿನ ಬಂಡೇರ ಬರಶೆಟ್ಟಿ ಅವು ಆತೋಡಿಸ್ತೀನಿ ಅವು 6 ಮನ್ಪ ಹೊಡಿತೀನಿ ಕಾರ್ಪೊರೇಟರು ಇತ್ತು ಜಾನ್ ಮನ್ಪ ಅಂತ ಪಂತೇರಿ ಇನ್ನೀತಿ ಅವು JCB ಬತ್ತದಿನಿ ಎಂಕ್ಲೆಗೆ ಆವಡೆವು ಎಂಗಳು ಇನ್ನು ಬಿಡ್ಪುಜ ಮಾತ್ರ ಮನ್ಪಂದ ಬಿಡ್ಪುಜ ನೀನು ಎಂಗಳು ಇನ್ನು ಬರ್ಸವತ್ತಿನ ಎಂಗಳು ಮುರ್ಕೋಡಿ. ಒಟ್ಟಿನಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಮುನ್ನೆಚ್ಚರಿಕೆ ನೀಡಿದ್ರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಜನಸಾಮಾನ್ಯರು ಸಮಸ್ಯೆಯನ್ನ ಅನುಭವಿಸುವಂತಾಗಿದೆ. ಇನ್ನಾದರೂ ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಅಹಮದ್ ಬಾವ್ ವಾಮಂಜೂರು, ದೈಜಿ ವರ್ಲ್ಡ್ 24/7.